माता की जय। बोलो भारत माता की जय। वंदे मातरम। वंदे ಮಾತರಂ. ಭಗತ್ ಸಿಂಗ್ಗೆ ಜೈ. ಆದ್ಮೇಲೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಬಾರಿ ಪ್ರಾಮುಖ್ಯವಾದ ಒಂದು ಕಾರ್ಯಕ್ರಮ ಗುರುವಂದನ ಕಾರ್ಯಕ್ರಮ ಕರಿಣ 16 ವರ್ಷದಿಂಚಲ ಪ್ರತಿ ವರ್ಷಲ ನಮ್ಮ ಗುರುವಂದನ ಕಾರ್ಯಕ್ರಮಗಳು ಸಮಾಜದ ಹಿರಿಯರನ್ನು ಗುರುತಿಸೋದು ಆಗಲೇ ಗುರುವಂದನ ಕಾರ್ಯಕ್ರಮ ಮನರಂಜನಾ ಕಾರ್ಯಕ್ರಮ ದಿವಂದಿತ್ತಿಲ್ಲ ಕನಿ ಈ ವರ್ಷದನಿ ನಮ್ಮ ಈ ಒಂದು ಗುರುವಂದನ ಕಾರ್ಯಕ್ರಮವನ್ನು ದೇಶದ ಮಾಜಿ ಯೋಧರಾದ ನಮ್ಮ ಭಗತ್ ಸಿಂಗ್ದ ಎಂಗ್ಲ ಮಾತ ಆತ್ಮೀಯರಾದ ಪುರಂಚಿನ ಕೃಷ್ಣಘಟ್ಟಿನ ಎಂಗ್ಲು ಗುರುತಿಸದ ಅರೆಗೆ ಎಂಗ್ಲು ಈ ಒಂದು ಕಾರ್ಯಕ್ರಮಕ್ಕೂ ಆತ್ಮೀಯವಾದ ಸ್ವಾಗತ ಮಾಡುತ್ತಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮಗಳು ನಮ್ಮೊಟ್ಟಿಗೆ ಇನ್ನಿತ ಅಧ್ಯಕ್ಷ ಸ್ಥಾನದಲ್ಲಿರುವ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರಾದ ಜೀವನ್ ಕುಮಾರ್ ತಗೊಂಡಿದ್ದಾರೆ ಅರೆಗೆ ಈ ಒಂದು ಕಾರ್ಯಕ್ರಮಕ್ಕೂ ಪ್ರೀತಿಯ ಸ್ವಾಗತ ಮಾಡ್ತಿದ್ದಾರೆ. ಅದೇ ರೀತಿ ನಮ್ಮ ಈ ಒಂದು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನಕ್ಕೂ ಮಾರ್ಗದರ್ಶಕರೆಲ್ಲ ನಮ್ಮ ಸಲಹೆಗಾರರಾದ ಪುನಂಚಿನ ವಿದ್ಯಾಧರ್ ಶೆಟ್ಟಿ ಬಸವಗ್ರಾಮದ ನಿರ್ದೇಶಕ ಆಯ್ದಂಚಿನ ವಿದ್ಯಾಧರ್ ಶೆಟ್ಟಿ ನಮ್ಮೊಟ್ಟಿಗೆ ಅರೆಲ್ಲ ಈ ಕಾರ್ಯಕ್ರಮಕ್ಕೂ ಪ್ರೀತಿಪೂರ್ವಕವಾದ ಸ್ವಾಗತ ಮಾಡ್ತಿದ್ದಾರೆ. ಅದೇ ರೀತಿ ನಮ್ಮ ಗೌರವ ಸಲಹೆಗಾರನಿಂಚಿನ ಆನಂದ ಸೇಗೌಡಿದ್ದಾರೆ. ಅದೇ ರೀತಿ ಗೌರವಾಧ್ಯಕ್ಷರಾಯಂಚಿನ ರಾಕೇಶ್ ಬೈಪಾಸ್, ಕಾರ್ಯದರ್ಶಿ ನಂಚಿನ ಗಣೇಶ್ ಕಾಪಿಕಾಡು, ಕೋಶಾಧಿಕಾರಿ ನಂಚಿನ ಹರೀಶ್ ಅಮ್ಲಮಗರುಲ್ಲೇರ. ಅದೇ ರೀತಿ ಭಗತ್ ಸಿಂಗ್ದ ಮಾತಾ ಗುರುವಂದನದ ಸಂಚಾಲಕರ ಮಾತೆರೆಗ್ಲ ಒಂಜೆ ಪಾತ್ರೆಡು ಸ್ವಾಗತ ಮಲ್ತೊಂದು ಈ ಒಂದು ಕಾರ್ಯಕ್ರಮದ ಪ್ರಸ್ತಾವನೆ ನಮ್ಮ ಸಂಘದ ಅಧ್ಯಕ್ಷರಾಯಂಚಿನ ಜೀವನ್ ಕುಮಾರ್ ತಗೊಂಡು ಮಾಡೋದಕ್ಕೆ ಏನಂದಿಲ್ಲ ಸುರುಕಾದ ನಮ್ಮ ಮಾತೆರೆಗ್ಲ ಈ ಒಂಜಿ ಗುರು ಪೂರ್ಣಿಮೆದ ಒಂದು ಪುಣ್ಯ ದಿನ. ಈ ಗುರು ಪೂರ್ಣಿಮೆದ ಶುಭಾಶಯನ ಮಾತೆರೆಗ್ಲ ಕೊರೊಂದಿಲ್ಲ ಅಂಚನೆ ಗುರು ಹಿರಿಯರನ್ನ ಆಶೀರ್ವಾದ ನಮಗೆ ಮಾತೆರೆಗ್ಲ ಉಪ್ಪಾಡು ಬಂತು ಅಂಚನ ಒಂಜಿ ಪ್ರಾರ್ಥನೆದೊಟ್ಟಿಗೆ ಇನ್ನಿತ ಈ ಒಂದು ಕಾರ್ಯಕ್ರಮ ಶುರು ಮಂತಂದಿಲ್ಲ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಗುರುವೇ ನಮಃ ಪನ್ಪಂಚಿನ ಒಂಜಿ ರೀತಿ ಇನ್ನು ಗುರುಕುಲೆಗೊಂಜಿ ನಮನ ಮಂತನಂಚಿನ ಗುರುಸ್ಥಾನಡ್ ಕೇವಲ ನಮಕ್ ಶಿಕ್ಷಣದ ವಿದ್ಯೆ ಕಲ್ಪನೆ ಮಾತ್ರ ಗುರು ಅಂದತ್ತು ನಮ್ಮ ಜೀವನಡ್ ಇತ್ತ ಮುಟ್ಟ ಬತ್ತಿನಿಟ್ಲ ಓ ರೀತಿದ ಒಂಜಿ ಹೊಸತನನು ಅಥವಾ ಹೊಸ ವಿಚಾರನ ನಮಗೆ ತೆರಿಪಾನೆಂಚಿನ ಒವೇ ಜನ ಇತ್ತಿಲ್ಲ ಅಕ್ಲು ಮಾತೆಲ್ಲ ಗುರು ಸಮಾನವಾದ ಅಂಚಿನ ಅಕ್ಲೇನು ಪೂರ ಒಂಜಿ ನಮ್ಮ ಗುರುತಿಸಿದ ಅಕ್ಲೆಗೊಂಜಿ ಅಕ್ಲ ಒಂಜಿ ಆಶೀರ್ವಾದನ ಅಕ್ಲೆ ಗೌರವ ಅರ್ಪಣೆದ ಮುಖಾಂತರ ನಂಚಿನ ಕಾರ್ಯಕ್ರಮ ಈ ಗುರುವಂದನ ಕಾರ್ಯಕ್ರಮ. ಕರಿಣ ಪ್ರವೀಣ್ 16 ವರ್ಷ ಅಂಡಿ ನಮ್ಮ ಒಂದು 14 ವರ್ಷ ಅಂಡಿ ಒಂದು 14ನೇ ವರ್ಷ ಎಂಕ್ಲೊಂಜಿ 2 ವರ್ಷ ನಮಕ್ ಕೊರೋನಾದ ಆ ಒಂದು ಸಂದರ್ಭ ನಮ್ಮ ಇಲ್ಲಡೆ ಪೋದು ಈತ ಜನ ಪೋದು ಮಂಚಿನ ಸ್ಥಿತಿ ಇಜ್ಜಾಂಡು ಆ ರೀತಿ 2 ವರ್ಷ ಕಾರ್ಯಕ್ರಮ ಈ ಗುರುವಂದನ ಕಾರ್ಯಕ್ರಮ ಅಂತಾರೆ ಅನಾನುಕೂಲ ಆದಿತ್ತು. ಆ 14 ವರ್ಷದಿಂಚ ಈ ಕಾರ್ಯಕ್ರಮ ನಿರಂತರವಾದ ಈ ಭಾಗದ ಉಪ್ಪುನಂಚಿನ ನಮ್ಮ ಹಿರಿಯ ಸ್ಥಾನದ ಉಪ್ಪುನಂಚಿನ ಬೇತೆ ಬೇತೆ ಕ್ಷೇತ್ರ ಧಾರ್ಮಿಕ ಸಾಮಾಜಿಕ ಕ್ರೀಡಾ ಕಲೆ ಇಂಚಿನ ಸಾಮಾಜಿಕವಾದ ಕ್ಷೇತ್ರ ಉಪ್ಪುನಂಚಿನ ಹಿರಿಯರನ್ನ ಕ್ಲೀನ್ ಅಕ್ಲ ಇಲ್ಲಾಗಬಹುದು ಅಕ್ಲ ಸ್ವಾಗ್ರಾಡ್ ನಮ್ಮ ಮಾತ ಭಗತ್ ಸಿಂಗ್ದ ಮಾತೆಲ್ಲ ಒಟ್ಟು ಸೇರಿದು ಅಕ್ಲ ಇಲ್ಲದ ಆ ಒಂದು ವಾತಾವರಣ ಅಕ್ಲಿಗೆ ಗುರುವಂದನದ ಒಂದು ಗುರು ಕಾಣಿಕೆ ಅರ್ಪಣೆ ಮಾಡ್ಕೊಂಚಿನ ಈ ಒಂದು ಕೆಲಸ ಒಂದು ಕಾರ್ಯ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಬಾರಿ ಒಂಜಿ ಇಂಕ್ಲ ಒಂಜಿ ಪ್ರಮುಖವಾದ ಒಂಜಿ ಕಾರ್ಯಕ್ರಮ. ಇನಿ ಗುರು ಪೂರ್ಣಿಮೆ ಉಂಡ ವೇದವ್ಯಾಸರು ನಮ್ಮ ಜಗತ್ತದ ಒಂಜಿ ಪ್ರಥಮ ಗುರು ಆಯ್ನಂಚಿನ ವೇದವ್ಯಾಸರ್ನಲ್ಲ ಜನ್ಮದಿನ. ಮಹಾಭಾರತದಂಚಿನ ಒಂಜಿ ಮಲ್ಲ ಗ್ರಂಥನ ಇಡೀ ಜಗತ್ತೇ ಮಲ್ಲ ಗ್ರಂಥವನಿಂಚಿನ ಮಹಾಭಾರತನ ರಚನೆ ಮಂತಿನಂಚಿನಾರು ವೇದನು 4 ಭಾಗವಾದ ನಮಕ್ ವಿಂಗಡಣೆ ಮಂತದ್ದು ಸುಲಭಡ್ ಜನಕ್ಲೆಗ್ ಪೂರೈಗಳ ತಿರುಪವನಂಚಿನ ಕಾರ್ಯ ಮಂತಿನಂಚಿನ ವೇದವ್ಯಾಸರು ಆರು ಅರ್ನ ಕೊನೆಯ ಅರ್ನ ಸಂದರ್ಭ ಜೀವಿತದ ಕೊನೆಯ ಸಂದರ್ಭ ಆ ಶಿಷ್ಯರ್ನಕ್ಲು ಪೂರ ಚಿಂತಿತರಾದಿತ್ತು ಗುಲ್ತೊಂದು ಸಂದರ್ಭ ವೇದವ್ಯಾಸರು ಬಂಡರಿಗೆ ನಿಕ್ಲು ಏರ್ಲ ಚಿಂತನೆ ಅಪ್ಪನಂಚಿನ ಅಗತ್ಯ ಇಜ್ಜಿ ಬಲಿಪುಣಂಚಿನ ಅಗತ್ಯ ಇಜ್ಜಿ ಏರ್ ಪುರ ಈ ಒಂಜಿ ಸಮಾಜಡ್ ಹಿರಿಯರುಲ್ಲೇರ ಸಮಾಜಡ್ ಸಾಧನೆ ಮಂತ್ರಿಂಚಿನ ಅಕ್ಲುಲ್ಲೇರ ಸಮಾಜಡ್ ಒಂಜಿ ಜ್ಞಾನಿ ಆದುಲ್ಲೇರ ಪರಮಜ್ಞಾನಿ ಆದುಲ್ಲೇರ ಅಕ್ಲನ ಒಟ್ಟಿ ಯಾನುಪ್ಪೆ ಅಕ್ಲನೇ ನೆಟ್ಟು ನಿಕ್ಲು ಏನನ್ನು ತೂಲೆ ಬಂಟಂಚಿನ ಅವನ ಪಾತ್ರೆನ ಅರ್ಪಂಡೆ ಐದು ಬೊಕ್ಕ ಆ ವೇದವ್ಯಾಸರನ್ನ ಆ ಒಂದು ಪಾತ್ರದ ರೀತಿಡೆ ನಮ್ಮ ಭಗತ್ ಸಿಂಗ್ಗಳ ಈ ಭಾಗದ ಉಪ್ಪುನಂಚಿನ ನಮ್ಮ ಕರಿಣ 14 ವರ್ಷದಿಂಚ ಹಿರಿಯರನ್ನ ಕ್ಲೀನ್ ಗುರುತಿಸೊಂದು ಬೈದ ಸುರೂತ ವರ್ಷದಿಂಚನೆ ಉಳಿಯ ಧರ್ಮಸ್ಥಳ ಕ್ಷೇತ್ರ ಧರ್ಮ ದೇವಮೂಲ್ಯನ ಅಂಚನೆ ಮೋಹನ್ ಮಾಸ್ಟ್ರೇನು ನಮ್ಮ ಬಂಗಾರ ಭಟ್ರೇನು ರಾಜಾರಾಮ್ ಭಟ್ರೇನು ನಮ್ಮ ಈ ಮಾಗಡ ವಿಶ್ವನಾಥ್ ಕಾಯರಪಡಿಕೆ ಆದಪ್ಪು ಸೀತಾರಾಮ್ ಬಂಗೇರಲ್ ಆದಪ್ಪು ಗೋಪಾಲ್ ಗೋಲಿಯಾಡಿ ಸದಾನಂದ ಬಂಗೇರ ಅವರಕ್ಕನೆ ನಮ್ಮ ಮಾಸ್ಟರ್ ವೆಂಕಪ್ಪ ಮಾಸ್ಟರ್ ರಾಜೀವ್ ಮೆಂಡನ್ ರೇ ಮಾಯಿಲ ಕುತ್ತಾರ್ ಅಂಚಿನ ಮಸ್ತ್ ಈ ಒಂದು ಭಾಗಡ ಗುರುತಿಸಿದಕ್ಲೆ ಗೌರವ ಅರ್ಪಣೆ ಮನ್ಪಂಚಿನ ಕೆಲಸದೊಟ್ಟಿಗೆ ಈ ವರ್ಷ 2023 ಈ ಒಂದು ವರ್ಷ ಎಕ್ಲೆ ಮಾತೆರೆಗ್ಲ ಆತ್ಮೀಯರು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಒಂಜಿ ಪ್ರತಿ ಕೆಲಸ ಆರು ಎಂಕ್ಲೆಗೊಂಜಿ ಸದಾ ಒಂಜಿ ಉತ್ಸಾಹವಂತದ್ದು ಅರ್ಪಣಂಚಿನಾರು ಆರು ಒಂಜಿ ಕರೆನ ಒಂಜಿ 2-3 ವರ್ಷ ದುಮ್ಮು ಭಾರಿ ಒತ್ತಾಯವಂತದ್ದು ಇಂಕ್ಲು ರಾಜ್ಯೋತ್ಸವಕ್ಕೆ ಜಿಲ್ಲಾ ರಾಜ್ಯೋತ್ಸವಕ್ಕೆ ನಿಕ್ಲ ಪುದರ್ ಕೊರ್ಲೆ
ಅಂಚಾದ ನಮ್ಮ ಒಂಜಿ ವಿಚಾರ ಎಂಚ ಬಂಡ ಒವೇ ವಿಚಾರ ಅರ್ನ ಒಂಜಿ ಪ್ರೀತಿಗೆ ಇಂಕ್ಲು ಋಣಿಯಾದಿಲ್ಲ ಆ ಒಂಜಿ ಪ್ರೀತಿದ ಅರ್ನ ಒಂಜಿ ಇಂಕ್ಲೆ ಕೊರ್ಪುನಂಚಿನ ಆ ಪ್ರೀತಿ ವಿಶ್ವಾಸದೊಟ್ಟಿಗೆ ಇಂಕ್ಲಾರಿಗೆ ಒಂಜಿ ಗೌರವ ಅರ್ಪಣೆ ಮಾಡ್ಕೊಂಡ ಕಾರ್ಯಕ್ರಮ ಈ ಗುರುವಂದನೆ ಇನ್ನು ಯಾರೊಂಜಿ ಭಗತ್ ಸಿಂಗ್ ಲಾರಿಗಳ ಒಂಜಿ ನಿಕಟವಾದ ಇಂಚಿನ ಸಂಬಂಧ ಎಂಚ ಬಂಡ ಭಗತ್ ಸಿಂಗ್ಲ ಇಂಚ ದೇಶಗೋಸ್ಕರ ಒಂಜಿ ಪ್ರಾಣತ್ಯಾಗ ಮಂತಿರ ಅಂಚನೆ ಮೇಲ ದೇಶಗೋಸ್ಕರ ಒಂಜಿ ಸೇವೆ ಮಂತಿನ ಅಂಚಿನ ಒಂಜಿ ಹಿರಿಯ ವ್ಯಕ್ತಿ ಒಂಜಿ ಮಾಜಿ ಯೋಧ ಬಾರಿ ವಿಶೇಷ ಬಂಡ ಸ್ವಾತಂತ್ರ್ಯದ ಆ ಒಂಜಿ ಇಸವಿಡಿ ಆರು ಪುಟ್ಟಿದ್ದೀನಿ 1947 ಆರು ಪುಟ್ಟದು ಸುಮಾರು 18 ವರ್ಷ ಸೇನೆ ಸೇವೆ ಮಂತಂದ್ರೆ ಇದು ಅಂಚಿನ ಹೆಚ್ಚಿನಕ್ಲು ಈ ಸಾಮಾಜಿಕ ಈ ಸೇನೆ ಅದಕ್ಕೂ ಅತನ ಬೆತ್ತ ಬೆತ್ತೆ ಸರ್ಕಾರಿ ಕೆಲಸ ಡುಪ್ಪುನಂಚಿನಕ್ಲು ಅಕ್ಲು ರಿಟೈರ್ ಆದಾಗ ಇಂಥ ಮಾಸ್ಟರ್ ವಿರುದ್ಧ ನಮ್ಮ ಕೆಲವರು ಎಂಚಲ್ಲ ಅಕ್ಲ ನನ್ನ ಇಲ್ಲದ ಬಡ್ಡಿದ ಜೋಕ್ಲಂಟಿಗೆ ಅಂಚಾದ ಅಕ್ಕಲ ಆ ಒಂಜಿ ನಿವೃತ್ತ ಆಯಿ ಬೊಕ್ಕಲ ಸಾಮಾಜಿಕವಾದ ಕೆಲಸ ಮಾಡ್ಕೊಂಡು ತುಡಿತ ಒಪ್ಪು ಅಂಚಿನಕ್ಲು ಒಂಜಿ ನಮ್ಮ ಕೃಷ್ಣನೆಲ್ಲ ಆರು ಕೋಟೆಗಾರದ ಗ್ರಾಮ ಪಂಚಾಯತಿ ಸದಸ್ಯ ಎಲ್ಲ ರಾಜಕೀಯ ಒಂದು ಜನಪ್ರತಿನಿಧಿ ಅಲ್ಲ ಕೆಲಸ ಮಾಡ್ತಿದ್ದಾರೆ ಗಟ್ಟಿ ಸಮಾಜದ ನೆಟ್ಟಲ ಅವರ ಅಧ್ಯಕ್ಷ ಅದು ಕೆಲಸ ಮಂತ್ರಿ ಇಂಕ್ಲೈಕ್ ಈ ಭಾಗದ ಉಪ್ಪುನಂಚಿನ ಬೆತೆ ಬೇತೆ ಧಾರ್ಮಿಕ ಕ್ಷೇತ್ರ ಹೊಸಕುರಲ್ದ ವಿದ್ಯಾಧರನ್ನಾಗ ಯಾರು ನಿಕಟವಾಗಿ ನಂಚಿನ ಅವ್ರನ್ನ ಪ್ರತಿ ವರ್ಷ ಕಾರ್ಯಕ್ರಮಗಳ ಕೃಷ್ಣಣ್ಣ ಒಂಜಿ ಅಲ್ಪ ಸ್ಟೇಜ್ ಇದ್ರು ನಡೊಟ್ಟು ಕುಲ್ದಿದ್ದಿನ ನಾವು ಕಾರ್ಯಕ್ರಮ ಅಪೂರ್ಣ ರೀತಿಯಲ್ಲಿ ಉಪ್ಪುನಂಚಿನ ರೀತಿಲಿ ಅಂಚಕೊಂಡ ಆ ರೀತಿಲಿ ಯಾರು ನಮ್ಮ ಪೂರ್ವರಿಗಳ ಪ್ರತಿಯೊರಿಗಳ ಎದುರ್ಬೋದು ಕೆಲಸ ಮಕ್ಕಳಿಗೆ ಪಿರಾವಡಿ ಅಂತ ಒಂದು ಸಹಕಾರ ಕೊಪ್ಪುನಂಚಿನ ಹಿರಿಯ ವ್ಯಕ್ತಿ ಇಂಕ್ಲ ಭಗತ್ ಸಿಂಗ್ದ ಈ ಒಂಜಿ 2023 ಇಸವಿದ ಈ ಒಂಜಿ ಗುರುವಂದನ ಇಂಕ್ಲ ಕಾಣಿಕೆ ಇದು ಪ್ರೀತಿಪೂರ್ವಕವಾದ ಜೊತೆ ನೋಡ್ಕೊಂಡು ನಂಚಿನ ಒಂಜಿ ವಿನಮ್ರವಾಯಿನಂಚಿನ ವಿಜ್ಞಾಪನೆ ಮಂತೊಂದು ಇರ್ನ ಆಶೀರ್ವಾದ ಇರ್ನ ಮಾತ ನಮ್ಮ ಭಗತ್ ಸಿಂಗ್ದ ಮಾತೆಗಳು ಕೊಡು ಅಂಚನೆ ದುಂಬದ ದಿನಟ್ಟು ಇರೆಗೆ ಸೋಮನಾಥ ದೇವರೆಲ್ಲ ಅಂಚೆ ನಮ್ಮ ನಮ್ಮಿನಂಚಿನ ಮಾತ ದೇವರನ್ನಕ್ಕೆಲ್ಲ ಆರೋಗ್ಯವಾಯಿನಂಚಿನ ಒಂಜಿ ಆರೋಗ್ಯನ ಕರುಣಿಸಡು ಅವರಕ್ಕನೆ ಉತ್ತಮ ಆಯುಷ್ಯನ ಕರುಣಿಸಲು ಬಂದು ಪ್ರಾರ್ಥನೆ ಮಂತೊಂದು ಗುರುವಂದನದ ಗುರುಪೂರ್ಣಿಮಾ ಪುಣ್ಯ ದಿನಟ್ ಬೈದಿನಂಚಿನ ಮಾತ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ವಿಶೇಷ ಈ ಕಾರ್ಯಕ್ರಮ ನೆಕ್ಸ್ಟ್ ನಮ್ಮ ಭಗತ್ ಸಿಂಗ್ದ ಕಾಣದ ಕೊಡ್ತೆ ಬೆತೆ ಬೆತ್ತ ಬೇಲೆ ಇತ್ತಿಲ್ಲ ಬೆತೆ ಬೆತ್ತ ನಮ್ಮ ಪೂರ ಎಲ್ಲ ಅಕ್ಲಕ್ಲಾಗಿ ಬೇಲೆ ನಂಚಿನ ಸಂದರ್ಭ ನಾನು ಅವೇನು ಪೂರ ಬರಿಕಿದ್ದು ಈ ಗುರುವಂದನದ ಕಾರ್ಯಕ್ರಮದ ಈ ಒಂದು ಹಿರಿಯ ನಿಮಿತ್ತ ಅಕ್ಲ ಅಭಿಮಾನದ ಇದು ಪ್ರೀತಿದಿದ್ದು ಬೈದಿನಂಚಿನ ಮಾತರಿಗಳ ಒಂದನ್ನು ಅರ್ಪಣೆ ಮಂತೊಂದು ಈ ಒಂದು ಸಂದರ್ಭದ ಇಂಕ್ಲೆ ಮಾತರಿಗಳ ಶುಭಾಶಯ ಕಣೊಂದು ಇನ್ನು ಪಾತ್ರ ಈ ಕಾರ್ಯಕ್ರಮಕ್ಕೂ ಪ್ರಸ್ತಾವನದ ಮುಖಾಂತರ ಪ್ರಸ್ತಾವನೆ ಮಲ್ತನಂಚಿನ ಜಿಲ್ಲಾ ಅಧ್ಯಕ್ಷರಂಚಿನ ಜೀವನ್ ಕುಮಾರ್ ತೊಕ್ಕೋಟು ಮೇರಿನ ಸೊಲ್ಮೆನೆ ಸಂದೇತ ಮಂತದ್ದು ನಮ್ಮ ಸಮಿತಿದ ಗೌರವ ಸಲಹೆಗಾರಂಚಿನ ಆನಂದ ಸೈಗೋಳಿ ಇವಂಜಿ ಗುರುವಂದನದ ಬಗ್ಗೆ ರೆಡ್ಡೆ ಪಾತ್ರ ಬಂದು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ 16ನೇ ವರ್ಷದ ಈ ಗುರುವಂದನ ಕಾರ್ಯಕ್ರಮದ ಸಮಾರಂಭದ ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರೇ, ಹೊಸಕುರಲ್ ಮಾಧ್ಯಮದ ಆಡಳಿತ ನಿರ್ದೇಶಕರಂಥ ವಿದ್ಯಾಧರ ಶೆಟ್ಟರೆ, ಇವತ್ತು ನಮ್ಮ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದಿಂದ ಗೌರವಿಸಲ್ಪಡ್ತಕ್ಕಂಥ ನಮ್ಮ ಹಿರಿಯರು ಗುರುಗಳು ಆಗಿರತಕ್ಕಂಥ ಸನ್ಮಾನ್ಯ ಕೃಷ್ಣ ಗಟ್ಟಿಯವರೇ, ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಎಲ್ಲ ಸರ್ವ ಸದಸ್ಯರೇ, ಇವತ್ತು ಪ್ರಸ್ತಾವನೆಯಲ್ಲಿ ಹೇಳಿದ ಹಾಗೆ ವೇದವ್ಯಾಸರ ಹುಟ್ಟುಹಬ್ಬ ಇಡೀ ದೇಶದಾದ್ಯಂತ ಇವತ್ತು ಸಂಚಲನ ಮೂಡಿಸುವಂಥ ಒಂದು ಹಬ್ಬ. ಈ ಹಬ್ಬವನ್ನು ಕೇವಲ ಹಿಂದೂಗಳು ಮಾತ್ರ ಅಲ್ಲ, ಬೌದ್ಧರು, ಜೈನರು ಒಟ್ಟು ಸೇರಿಕೊಂಡು ಮಾಡುವಂಥ ಹಬ್ಬ ಇದು. ಒಂದು ಪ್ರತಿಷ್ಠಿತವಾದಂಥ ಒಂದು ಹಬ್ಬವನ್ನು ಇವತ್ತು ದೇಶದಾದ್ಯಂತ ನಾವು ನೋಡ್ತಾ ಇದ್ದೇವೆ. ಈ ದೇಶಕ್ಕೆ ಮಾತ್ರ ಅಲ್ಲ, ಜಗತ್ತಿಗೆ ಇತಿಹಾಸ ಮತ್ತು ಪುರಾಣದ ಮೂಲಕ ಪರಿಚಯ ಮಾಡಿದಂಥ ವೇದವ್ಯಾಸರವರು ಇವತ್ತು ನಮಗೆಲ್ಲ ಮಾರ್ಗದರ್ಶನವನ್ನು ಬಿಟ್ಟು ಹೋಗಿದ್ದಾರೆ. ಕೃಷ್ಣ ಗಟ್ಟಿಯವರ ಬಗ್ಗೆ ಹೇಳುವುದಂತ ಹೇಳಿದರೆ ನಮಗೆಲ್ಲ ಮೊದಲೇ ಗೊತ್ತಿತ್ತು. ಈಗ ಜೀವನ ಪ್ರಸ್ತಾವನೆ ಮಾಡಿದ ಹಾಗೆ ಕೋಟೆಗಾರ್ ಗ್ರಾಮ ಪಂಚಾಯತಿನಿಂದ ದೇಶದ ಪಂಜಾಬ್, ಕಾಶ್ಮೀರ ಗಡಿ, ಚೈನಾ ಗಡಿಯಲ್ಲಿ ಹೋರಾಟ ಮಾಡಿಕೊಂಡು ದೇಶ ಸೇವೆಯನ್ನು ಮಾಡಿದಂಥೊಬ್ಬ ಹಿರಿಯ ಸೇನಾನಿ ಕೃಷ್ಣ ಗಟ್ಟಿಯವರನ್ನು ನಾವು ಅಭಿನಂದಿಸುವಂಥದ್ದು ಬಹಳ ಸಂತೋಷ ಆಗ್ತಾ ಇದೆ. ವೃತ್ತಿ ಜೀವನದಿಂದ ನಿವೃತ್ತಿ ಆದರೂ ಕೂಡ ಅವರು ತನ್ನ ನಿರಂತರವಾದ ಸೇವೆಯನ್ನು ಸಾಮಾಜಿಕವಾಗಿ ತೊಡಗಿಸಿಕೊಂಡಿರ್ತಾರೆ. ಅದು ಧಾರ್ಮಿಕ ಸಂಸ್ಥೆಗಳಾಗಿರ್ಬೋದು, ಸಂಘ ಸಂಸ್ಥೆಗಳಾಗಿರ್ಬೋದು, ಸಾಮಾಜಿಕ ಕ್ಷೇತ್ರಗಳಾಗಿರ್ಬೋದು, ಎಲ್ಲ ರಂಗದಲ್ಲಿ ಕೂಡ ಅವರು ಇವತ್ತು ಕೂಡ ಜನರ ಮಧ್ಯೆ ಓಡಾಡುವಂಥ ಒಬ್ಬ ನಿವೃತ್ತ ಸೇನಾನಿ. ಅವರು ಈ ಭಾಗದ ಜನರಿಗೊಂದು ಅಣ್ಣ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಎಲ್ಲರನ್ನೂ ಕೂಡ ಭಾಳ ಪ್ರೀತಿಯಿಂದ, ಗೌರವದಿಂದ ಕಾಣತಕ್ಕಂಥ ಒಂದು ಗುಣ ಇದ್ದರೆ ಅದು ಕೃಷ್ಣ ಗಟ್ಟಿಯವರಲ್ಲಿ ಮಾತ್ರ ಅಂತ ನಾನು ಅಂದುಕೊಂಡಿದ್ದೇನೆ. ಕೃಷ್ಣನ, ನಿಮಗೆ ದೇವರು ಉತ್ತಮ ಆರೋಗ್ಯ, ಆಯಸ್ಸು, ನೆಮ್ಮದಿ, ಮುಂದಿನ ದಿವಸಗಳಲ್ಲಿ ನೀವು ಒಳ್ಳೆಯವರಾಗಿ, ಒಳ್ಳೆಯ ಆರೋಗ್ಯ ನಿಮಗೆ ಆ ಭಗವಂತ ಕರುಣಿಸಲಿ ಅಂತ ಹೇಳುತ್ತಾ
ಮತ್ತೊಮ್ಮೆ ನಿಮಗೆ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಈ ಒಂದು ಕಾರ್ಯಕ್ರಮದ ಗುರುವಂದನದ ಕಾರ್ಯಕ್ರಮ ನಮ್ಮೊಟ್ಟಿಗೆ ಪುನಂಚಿನ ಹೊಸ ಕರೋಲ್ ಮಾಧ್ಯಮದ ನಿರ್ದೇಶಕರ ನೆಂಚಿನ ವಿದ್ಯಾಧರ್ ನಮ್ಮೊಟ್ಟಿಗೆ ಆರು ಈ ಕಾರ್ಯಕ್ರಮದ ಬಗ್ಗೆ ತನ್ನ ಅನಿಸಿಕೆ ಅದೇ ರೀತಿ ಕೃಷ್ಣಘಟ್ಟನ ಅಭ್ಯರ್ನ ಅವಜಿ ಜೀವನದ ಬಗ್ಗೆ ಎಲ್ಲ ಅನಿಸಿಕೆಯನ್ನು ಪನ್ನೊಂದು ಇಡ ಭಿನ್ನ ಮಾಡ್ತದೆ. ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರು ಮತ್ತು ಮಹಾತಾ ಸದಸ್ಯ ಬಂದಲೆ ಕಾರ್ಯಕರ್ತ ಬಂದಲೆ ಸುರುಕಾದ ಈ ಗುರು ಪೂರ್ಣಿಮದಂಚಿನ ಹೆಡ್ಡೆ ದಿನನು ಗುರುವಂದನ ಕಾರ್ಯಕ್ರಮದ ಮೂಲಕವಾದ ಸತತವಾದ 14 ವರ್ಷಡು 2 ವರ್ಷ ಕೊರೋನಾ ಸಂದರ್ಭ ಆತೀಜಿ 14 ವರ್ಷಡು ನಿರಂತರವಾದ ನಡಪ ಒಂದು ಬರೋದಿಲ್ಲ ಅಂದು ಅಧ್ಯಕ್ಷರು ಜೀವಂತ ಕೊಡ್ತೀರಿ ಬಯರಿ ಅಂಚಿತಿನ ಒಂದು ಎಡ್ಡೆ ಕಾರ್ಯಕ್ರಮ ನಡಪ ಒಂದು ಬರೋದು ಪುಣಂಚಿನ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನಕ್ಕೆ ಸುರುಕಾದಿಯನ ಅಭಿನಂದನೆ ಸಂಧಿಸ್ತಾ ಒಂದಿಲ್ಲ. ಗುರು ಪೂರ್ಣಿಮೆ ನಮಗೆ ಗುರು ಒಂದು ಪಂಡ ಕೇವಲ ವಿದ್ಯೆ ಕಲ್ಪಾಯಿನಕಲು ಮಾತ್ರ ಆಯ್ತು ಸಮಾಜಕ್ಕೆ ಏರು ಪೂರ ಮಾರ್ಗದರ್ಶಕರಾದುಲ್ಲೇರ ಅಕ್ಲೇನು ಪೂರ ಗುರುವಾದ ನಮ್ಮ ಸ್ವೀಕಾರ ಮಂತೊಂದು ಅಕ್ಲೇನ ಆದರ್ಶವಾದ ತೆತ್ತೊಂದು ಅಕಲು ಮಂತಿನಂಚಿನ ಬೇಲೇನು ಸಮಾಜಕ್ಕೂ ತೆರಿಪವನ ಬಕ ನಮಲ ಇನ್ನು ಮನ್ಪುಣಂಚಿನ ಆ ಒಂದು ಕಾರ್ಯಯೋಜನೆ ಆ ಗುರು ಪೂರ್ಣಿಮದ ತಾತ್ಪರ್ಯ. ಈ ನೆಲೆಟ್ಟು ಗುರು ಪೂರ್ಣಿಮದ ದಿನ ತಾನೇ ಅವೇತೋ ಹಿರಿಯರೇನು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದಕ್ಕೂ ಗುರುತಿಸಾದೇರು ಗೌರವಿಸಾದೇರು ಅಕ್ಲೇ ಗುರು ವಂದನೆಯನ್ನು ಸಲ್ಲಿಸಿದ್ದಾರೆ. ಈ ವರ್ಷ ಇನ್ನಿತ ದಿನ ನಮ್ಮ ಶ್ರೀಯುತ ಕೃಷ್ಣಘಟ್ಟಿಯರೇನು ಗುರುವಂದನಾ ಕಾರ್ಯಕ್ರಮಗೂ ಅರೇನೊಂಜಿ ಸಮಾಜದ ಗುರುವಾದ ಸ್ವೀಕಾರ ಮಂತದ್ದು ಅರಿಗೆ ಅಭಿನಂದನೆ ಸಲ್ಲಿಸಾವನಂಚಿನ ಗುರುವಂದನೆ ಸಲ್ಲಿಸಾವನಂಚಿನ ಕಾರ್ಯಯೋಜನೆಯನ್ನು ಮಾಡೊಂದುಲೇರು ಅರ್ನ ಇಲ್ಲಡಿ ನಮ್ಮ ಕಾರ್ಯಕ್ರಮನ ಮಂತೊಂದುಲ್ಲ. ಶ್ರೀಯುತ ಕೃಷ್ಣಘಟ್ಟಿಯರು 1947ನೇ ಇಸವಿ ಪಂಡ ಸ್ವಾತಂತ್ರ್ಯ ತಿಕ್ಕಿನ ವರ್ಷಡು ಪುಟ್ಟಿನಾರ ಒಂಜಿ ಬಾರಿ ಸುಲಭ ನೆನೆಪುದಿಯಾರ ಐಂದಾಳ ಬಾಯ್ಪಾಠ ಮಾಡ್ಕೊಡೋದು 1947 ಪಂಡ ಮಾತ್ರ ಗೊತ್ತಿತ್ತಿನ ಇಸವಿ ಇತ್ತ 75ನೇ ವರ್ಷದ ತಿಂಜಿದೆ ಪ್ರಾಯಡುಲ್ಲೇರು ಇತ್ತೆಲ್ಲ ದೇವರ ದೇವಟು ನಮ್ಮೊಟ್ಟಿಗೆ ಆರೋಗ್ಯಡು ನಂಗೆ ಬಾತ ಕಾರ್ಯಕ್ರಮಗಳು ಎತ್ತಿನ ಕಾರ್ಯಕ್ರಮಗಳು ಬತ್ತದು ಎಡ್ಡೆ ತೆಲಿಕೆದ ಮೋನೆರ್ನ ಆರು ಬತ್ತದು ಕುಲ್ಲಿಂದ ಆ ಮೀಸೆ ಎಲ್ಲ ಒಂಜಿ ಗಟ್ಟಿದ ಮೀಸೆ ಒಂಜಿ ಅವು ಒಂಜಿ ಅವ್ರನ್ನ ಒಂದು ಮೋನಿನ ಚಿತ್ರಣವನ್ನು ತೋಜವನಂಚಿನ ಒಂದು ವ್ಯಕ್ತಿತ್ವ ಅವೇ ಕಾರ್ಯಕ್ರಮ ಮಾಡವಳು ಯಾಕಂದ್ರೆ ಜೀವನ್ ಪಂಡಿಲೇಖನೆ ನಮ್ಮ ಹೊಸಕುರಲ್ ಬಳಗದ ದೀಪಾವಳಿ ಸೌಹಾರ್ದ ದೀಪಾವಳಿ ಕಾರ್ಯಕ್ರಮನು ಕರಿ 11 ವರ್ಷ ಒಳ್ಳೆದ ಪ್ರಾಯೋಜಕತ್ವ ವಹಿಸಿದ್ದು ಐನು ನಡಪಾದ ಕೊರ್ಪೊರೇಟ್ ಎಂಕ್ಲೆ ಬೆಂಬಲ ಅದು ಕೊರ್ನಾರು ಅರನ ವಿಶೇಷತೆ ಅವೇ ಓವೇ ಕಾರ್ಯಕ್ರಮಕ್ಕೆ ಏರಾಳಂದು ಕರ್ನ ಐ ಕಾರಣ ಬೆಂಬಲ ಉಂಡೇ ಉಂಟು ಎಡ್ಡೆ ಕೆಲಸ ಏರ್ ಮಾಡ್ತಾರೆ ಈಗ ಬೆಂಬಲ ಉಂಟು. ಕೀರ್ತಿಶೇಷ ಚಂದ್ರಶೇಖರ ಗಟ್ಟಿ ಬಕ ಶ್ರೀಮತಿ ಕಮಲಾ ಚಂದ್ರಶೇಖರ ಗಟ್ಟಿ ದಂಪತಿಲಿನ ಜ್ಯೇಷ್ಠ ಪುತ್ರ ಅದು PUC ಮುಟ್ಟ ವಿದ್ಯಾಭ್ಯಾಸ ಬಂತದ್ದು ಸೇನೆಗೆ ಸೇರಿದು ಐಟು 18 ವರ್ಷದ ಸೇನೆದ ಆ ಒಂಜಿ ಸೇವೆಯನ್ನು ಸಲ್ಲಿಸಾದ ಐಡ್ದಕ ಅವು ನಿವೃತ್ತಿಯಿಂದ ತಕ್ಲಿಗೆ ಒಂಜಿ ಅವಧಿಯಿಂದ ಪೂಣು ಈತ ವರ್ಷ ಸೇವೆ ನಡೆಸಾನಿಂದ ಪೂರ್ಣ ಅವಧಿ ಬಣ್ಣ ಅವು ಪೂರ್ತಿ 30-35 ವರ್ಷ ಕಲ 50 ವರ್ಷ ಪ್ರಾಯ ಮುಟ್ಟಲ ಸೇವೆ ಸಂಧಾವನ ಅವಕಾಶ ಆಯ್ತಾ ನಡುಟು 15 ವರ್ಷ 10 ವರ್ಷ ಇಂಚ 18 ವರ್ಷ ಇಂಚ ಸೇನೆ ಒಂಜೊಂದು ಪೂಣು 10 ವರ್ಷ ಸೇವೆ ಸಲ್ಲಿಸದು ಆ ಸೇವೆದು ನಿವೃತ್ತಿ ಪಡೆಯುವ ಕಾರು ಧಾರ್ಮಿಕವಾದ ಸಾಮಾಜಿಕವಾದ ತೊಡಗಿಸನಾರು ಎಂಕಿತ್ತೆಲ್ಲ ನೆನೆಪುಂಟು 1983-84ನೇ ಇಸವಿಡು ಮೂಲು ರಾಮ ಶಿಲಾಪೂಜನಾ ಕಾರ್ಯಕ್ರಮ ಅನಗ ಆರು ಮುಲ್ಪದ ವಿಶ್ವ ಹಿಂದೂ ಪರಿಷತ್ತದ ಉಳ್ಳಾಲ ಪ್ರಖಂಡದ ಅಧ್ಯಕ್ಷರಾದ ಈತ ನೇತೃತ್ವ ವಹಿಸಿನಾರು ಎಲ್ಲ ಇದೊಟ್ಟಿಗೆ ಇತ್ತೆ ಬಂತೆ ಕೆಲಸ ಬಂತೊಂದು ಅಂಚದೆಂಗ ಗೊತ್ತುಂಟು ಆ ವಿಶ್ವ ಹಿಂದೂ ಪರಿಷತ್ತದ ರಾಮ ಶಿಲಾಪೂಜನಾ ಕಾರ್ಯಕ್ರಮಡು ಬಾರಿ ಪೊರ್ಲುದ ನೇತೃತ್ವ ವಹಿಸಿದ ಐಕೊಂಜಿ ಯಶಸ್ವಿ ಆದಿ ಉಳ್ಳಾಲ ಪ್ರಖಂಡನ ನಡಪಾಯಿನಾರು ಕಾಲಾನಂತರ ಅವ್ರನ್ನ ಧಾರ್ಮಿಕ ಸಾಮಾಜಿಕ ಸೇವಾ ಚಟುವಟಿಕೆಗಳು ಮುಂದುವರಿನಲ್ಲ ರಾಜಕೀಯವಾದ ಅರಿಗೆ ಹೋಲು ಗೌರವದ ಸ್ಥಾನಮಾನ ತಿಕ್ಕುಡ ಐಕೆ ಬದಲಾದ ಪೋಡು ಐ ಕಾಲಘಟ್ಟಕ್ಕೆ ತಕ್ಕಂತೆ ಯಾರು ಕೋಟೆಗಾರ ಪಟ್ಟಣ ಪಂಚಾಯತದ ಸದಸ್ಯರಾಯರು ಆಯ್ದ ಬೊಕ್ಕ ಬೇತೆ ಬೇತೆ ರೀತಿಯ ಕಾರ್ಯಕ್ರಮಲ್ಲಿ ಅವರು ಒಂಜಿ ನೇತೃತ್ವವನ್ನು ಕೊರಿಯರು ಆಯ್ದ ಬೊಕ್ಕ ಇಂಚಪ್ಪಗೂ ಜಿಲ್ಲಾ ಧಾರ್ಮಿಕ ಪರಿಷತ್ತದ ಸದಸ್ಯರಾದ್ಲ ಅವರೇನು ಸರ್ಕಾರ ಆಯ್ಕೆ ಮಂತದಿತ್ತು ಐಟ್ಲ ಬಾರಿ ಎಡ್ಡೆ ಸೇವೆ ಮಂತಿದ್ದಾರೆ ಹೆಂಗೆ ತೆರೀಲೆಕ್ಕ ವಾವ ಕ್ಷೇತ್ರಗಳಿಗೆ ಕೊರತೆ ಉಂಡ ಅನುದಾನದ ಅಗತ್ಯ ಉಂಡ ಅಂಚಿನಡೆಗೆ ಪೂರ ಪೋದು ಅಲ್ಪ ಅನುದಾನದ ಶಿಫಾರಸನ್ನು ಬಂದದ್ದು ಐನು ದೇಪಾದ ಗೊರ್ಪಿನವಳು ಭಾರಿ ಅಡ್ಡೆ ಕೆಲಸ ಬಂದಿದ್ದಾರೆ ಎಂಕುಲ್ಲ ಒಂದು 2-3 ಕಡೆಗೆ ಫಂಡಿನವಳು ಅಡೆಗಳ ಪೋದು ಐಕ್ ಏತ ಸಾಧ್ಯ ಉಂಡ ಐಕ್ ಧಾರ್ಮಿಕ ಪರಿಷತ್ತದ ಏರು ಪ್ರಮುಖರು ಅಧ್ಯಕ್ಷರು ಅಕ್ಲೇನು ಬೇರೆ ಬರ್ತದೆ ಸರ್ಕಾರದ ಬೇರೆ ಬರ್ತದೆ ಆ ಯೋಜನೆಗೆ ಏತ ಅನುದಾನ ಬೋಡೋ ಐನು ಕೊರ್ಪವನಲ್ಲ ರೆಡ್ಡೆ ಬೇಲೆ ಬಂದಿದ್ದಾರೆ ಇಂಚ ಮಾತಾ ರೀತಿಲ್ಲ ಅವ್ರನ್ನ ಆ ಒಂಜಿ ಜೀವನನು ಸಮಾಜಕ್ಕೂ ಮಾದರಿಯಾದ ನನೋರಿಯಾಗಿ ಆದರ್ಶವಾದ ಬದುಕದು ತೋಜಾಯಿನಾರು ಕೇವಲ ನಮ್ಮ ಪಂಪ ನಿವೃತ್ತಿ ಪಡೆಯಬೇಕೈತೆ ಜೀವನ ಬಂಡೆದು ನಮ್ಮ ಮಾಸ್ಟರ್ಗೆ ಒಂಜಿ ಅವರು ವಿರುದ್ಧ ಆದ ದಯಪಂಡ ನಿವೃತ್ತಿ ಪಡೆಯುವನಿ ಬಂಡ ಎಂಚ ಬಂಡ 50 ವರ್ಷ ಮುಟ್ಟದ ಸೇವೆ ಸಲ್ಲಿಸಿದ ನನಗೆ
ಮಾತೆರೆಲ್ಲ ತೂಪ 50 57 ಕೆಲವು ಇಲಾಖೆಯಲ್ಲಿ ಯಾರಪ್ಪ ವ್ಯಾಪಾರ ನಿವೃತ್ತಿ ಆಯಿಸಿ ಬುಡಿಂಡು ಪಂಡದ ಅಕುಲು ಅಕಲ ವೃತ್ತಿನ ಆತಂದು ಮಂತದ್ದು ಐಟು ನಿವೃತ್ತಿ ಆಯರ್ನೇ ಕಾಪುನಿ ನಿವೃತ್ತಿ ಆಯ್ಬೇಕು ಅಕಲು ಒಯ್ಕಲ ತಿಕ್ಕುಜೇರಿ ಏರೆಗಳ ತಿಕ್ಕುಜೇರಿ ಆಂಡ ನಿವೃತ್ತಿದಲ್ಲ ಬೊಕ್ಕಲ ಪ್ರವೃತ್ತಿಡು ತೊಡಗೇ ಸಹ ಒಂದು ಆ ಪ್ರಾಯೋಗು ಒವೇ ರೀತಿದ ಕುಂದು ಇಜ್ಜಿ ದಯಪಂಡ ಪ್ರಾಯ ಪನ್ಪು ನಾವು ನಮ್ಮ ಸೇವೆಗೆ ತೊಂದರೆ ಆಪುಜಿ ಪನ್ಪುನ ರೀತಿಡು ತೊಡಗಿ ಸಾಯಿನಾರು ಶ್ರೀಯುತ ಕೃಷ್ಣ ಗಟ್ಟಿಯರು ಇನಿಕ್ಕಲ ಇತ್ತ ಒವೇ ಕಾರ್ಯಕ್ರಮ ಪಡ ಅರೆಗೆ ಒಂದೇ ನಡತೊಂದು ಪೋಯನ ಬರುವಂತೆ ಭಂಗ ಆಗ್ಬಿಡು ದಯಪಂಡ ಅವ್ರನ್ನ ಆರೋಗ್ಯ ಇಂಚ ಬಗುವಂತೆ ಹದಗೆಟ್ಟದಿತ್ತು ಆಂಡಲ ಲೆತ್ತಿನಡೆಗೆ ಬರ್ಪೇರು ನಮ್ಮ ಲೆತ್ತೊಂದು ಬೋಪ ಬಂಡ ಬರ್ಪೇರು ಲೆತ್ತೊಂದು ಬೋಪ ಬಂಡ ಅವೇ ಒಂಜಿ ಮಲ್ಲ ದಯಪಂಡ ಕಾರ್ಯಕ್ರಮ ಭಾಗವಹಿಸುವವೇ ಮಲ್ಲ ಒಂಜಿ ನಂಗೆ ಬೆಂಬಲ ಅಡ್ಬಕ ಬೇತೆ ರೀತಿಯ ಮಾತ ಬೆಂಬಲನ್ನು ನಮಗೆ ಕೊರಲಿ ಆಡ ಕಾರ್ಯಕ್ರಮ ನಿಖರೊಟ್ಟಿಗೆ ಯಾನುಳ್ಳೆ ಪನ್ಪುನಂಚಿನ ಒಂಜಿ ಬೆಂಬಲ ಕೊರ್ಪಿನವು ಅವು ಭಾರಿ ಮಲ್ಲ ಇನ್ನಿನ ಗೊತ್ತು ನನಗೆ ನಮ್ಮ ಈ ಕಾರ್ಯಕ್ರಮಗಳು ಎತ್ತಿನದ ಆಡ ಬರ್ಪೇದು ಬಲ್ಪೇರು ಬರ್ಪುನಗಳು ಭಾರಿ ಕಡಿಮೆ ಆಂಡ ಕೃಷ್ಣನ ಹಂಚತ್ತು ಬರ್ಪೇದು ಬಂಡ ಬರ್ಪೇರೆ ಟೈಮ್ ಇಡು ಬರ್ಪೇರು ಅವಳ ಅವು ಈ ಪರಿಸರಡು ಸಮಯಕ್ಕೂ ಸರಿಯಾದ ಬರ್ಪುನಂಚಿನ ಒಂಜಿ ನಡುಮುಜಿ ಜನ ನಾನು ಗುರುತಿಸದೆ ಒಂಜಿ ನಮ್ಮ ಕೃಷ್ಣಗಟ್ಟಿಯಲ್ಲಿ ಒಂಜಿ ನಮ್ಮ ಸೀತಾರಾಮಣ್ಣಿ ಕೊಲ್ಯದ ನಿಗಳು 5 ಗಂಟೆ ಬಂಡ 5 ನಿಮಿಷ ತುಂಬೆ ಒಳ್ಳೆಯರು ಅವ್ರ ಬಗ್ಗೆ 7 ಗಂಟೆ ಹೆಸರು ಅವನ ಆಗಲೇ ಬಗ್ಗೆ ನೆರ್ಪೇರು ನೀವು ಇಲ್ಲ ಇದ್ದೀನಿ ಅಂಚಿತ್ತಿನ ಒಂಜಿ ನಡುಮುಜಿ ವ್ಯಕ್ತಿತ್ವದಾಗಲು ಉಳ್ಳೇರು ಸಮಯಕ್ಕೂ ಸರಿಯಾದ ಬರ್ತದೆ ಆ ಕಾರ್ಯಕ್ರಮ ಪೊರ್ಲು ಆಪನೆಟ ಅಕೇರಿ ಮಟ್ಟ ಉಂತುದು ಅದಕ್ಕೆ ಸಹಾಯ ಕೊಡ್ಪೇನೆ ಅಂಚಿನ ಒಂಜಿ ಅಪರೂಪದ ವ್ಯಕ್ತಿತ್ವ ಶ್ರೀಯುತ ಕೃಷ್ಣಗಟ್ಟಿಯರು ಮೊನೆಪು ಪಿಲಾರದ ಮೊನೆಪು ಗಟ್ಟಿ ಕುಟುಂಬಡು ಜನ್ಮಿಸಾದು ಆ ಹಿಡಿದ ಬೊಕ್ಕ ಸಮಾಜಡು ಆದರ್ಶವಾದ ಬೊಳೆದು ಆ ಆದರ್ಶಡು ಸಮಾಜಕ್ಕೆ ಮಾತೆರೆಗಳ ಬೆಂಬಲವಾದ ಉಂತುನವೇ ಮಲ್ಲ ಗುರುಸ್ಥಾನ ದಯಂದು ಬಂಡ ಈತ ಬೇಲೆ ಮನ್ಪುನ ಉಮೇದು ಜವಣರಿಗೆ ಮಸ್ತ್ ಉಂಟು ಆಡ ಆಯ್ಕೆ ಬೆಂಬಲ ಕೊರ್ಪಿನ ಸಂಖ್ಯೆ ಕಮ್ಮಿ ಉಂಟು ಆ ಬೆಂಬಲ ಬಂಡ ನಂಗೆ ಧನ ಸಹಾಯಡು ಪಡು ಪ್ರೋತ್ಸಾಹದ ರೀತಿಡು ಪಡು ಅಂಚಿತಿನ ಅಗತ್ಯ ಜವಣರಿಗೆ ಮಾರ್ಗದರ್ಶನದ ಅಗತ್ಯ ಜಿಂಜ ಉಂಟು ಅವು ನಮ್ಮ ಆನಂದ ಮಹರ್ಷಿಗೆ ಗೊತ್ತು ದಯಂದು ಬಂಡ ಜವಣೇರನ್ನು ನಮ್ಮ ಪನ್ಪ ಸಾಧಿತ ಪುಣ್ಯ ಅಕ್ಕಳು ಬೇತೆ ಬೇತೆ ನೆಟ್ಟು ಪುಣ್ಯ ಆಡ ಅಕ್ಕಳು ಒಟ್ಟು ಸೇರಿದು ಬೇಲೆ ಮನ್ಪೋ ಬಣ್ಣಗ ಏತು ಜನ ಈಗ ಬೆಂಬಲವಾದ ಉಂಟುವೇರು ಅವು ಭಾರಿ ಮುಖ್ಯ ಅಂಚಿತಿನ ಬೆಂಬಲನ ಕೊರ್ಪಿನೆಟ್ಟು ಶ್ರೀಯುತ ಕೃಷ್ಣಗಟ್ಟಿಯನ್ನು ನಿಜವಾದ ಒಂಜಿ ಆದರ್ಶ ವ್ಯಕ್ತಿತ್ವ ಆರು ನಿಜವಾದ ಸಮಾಜಕ್ಕೂ ಗುರುವಾದರೆ ನಮ್ಮನಿ ಗುರು ವಂದನೆ ಮನ್ಪನೆಟ್ಟು ಒಂಜಿ ಅರ್ಥಪೂರ್ಣ ಕಾರ್ಯಕ್ರಮ ಈ ಪರಂಪರೆಯಲ್ಲಿ ಏನೇನು ಪೂರ ಹಿರಿಯರೇನು ನಮ್ಮ ಗುರುತಿಸಾದನ ಆ ಪರಂಪರೆಗೆ ಆರ್ಲ ಒಂಜಿ ಅರ್ಥಪೂರ್ಣ ವ್ಯಕ್ತಿತ್ವ ಪಂಡೊಂದು ಅರೆಗೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರು ಮಾತ ಕಾರ್ಯಕರ್ತ ಬಂಧುಗಳು ಸದಸ್ಯ ಬಂಧುಗಳ ಪರವಾದ ಅಂಚನೆ ಸಮಾಜದ ಮಾತ ಬಂಧುಗಳ ಪರವಾದ ಅಭಿನಂದನೆ ಸಂದಾತ್ ಅರ್ನ ಆರೋಗ್ಯ ನನಲಾತಿ ಎಡ್ಡಾಬಡು ಅರ್ನ ಇಲ್ಲದ ಕ್ಲಿಗಳ ಅರೆಗ್ಲ ಒಟ್ಟಿಗೆ ಸುಖ ಜೀವನದ ಆ ಒಂಜಿ ದುಂಬರಿ ಸವನಂಚಿನ ಯೋಗ ಭಾಗ್ಯನು ಆರ್ ನಂಬಿಂಚಿನ ಭಗವಂತೆ ಪರಮಾತ್ಮೆ ನಮ ನಂಬಿಂಚಿನ ಭಗವಂತೆ ಪರಮಾತ್ಮೆ ಅನುಗ್ರಹಿಸವಡು ಅರ್ನ ಮಾರ್ಗದರ್ಶನ ನಿರಂತರವಾದ ಸಮಾಜ ಗತಿಕಾಡು ಅರ್ನ ಬೆಂಬಲ ಏಪಲ ನಂಗೆ ಉಪ್ಪಡು ಬಂಡೋದು ಮಾತಿರ್ನಲ ಪರವಾದ ಅರೆಗೆ ಉಡಲ್ ನಿಂಜಿದೆ ಅಭಿನಂದನೆ ಸದಾ ಅಭಿನಂದನೆ ಶ್ರೀಯುತ ಕೃಷ್ಣಗಟ್ಟಿ ವಿದ್ಯಾಧರಣ ಒಂಜಿ ನಮ್ಮ ಕೃಷ್ಣನ ಜೀವನದ ಪೂರ ಒಂಜಿ ಅಂಕಿಅಂಶ ನಮಗೆ ತೆರಿಪಾದ ಕೊರಿಯರಿಗೆ ಸೊಲ್ಮೆನ ಸಂದಾಯ್ತು ಮಂತ ದುಂಬುಗು ಈ ವರ್ಷದ 2023 ಗುರುವಂದನ ಕಾರ್ಯಕ್ರಮ ನಡಪದು ಕೊಡ್ಬಂದು ಮಾತಾ ಅತಿಥಿ ಅಭ್ಯರ್ಥಿ ವೈದ್ಯ ಸಮಿತಿ ಅಧ್ಯಕ್ಷ ಕೇನಂದಲ್ಲ ಇದರ ವತಿಯಿಂದ ಗುರುಪೂರ್ಣಿಮೆಯ ಪವಿತ್ರ ದಿನದಂದು ಶ್ರೀ ಕೃಷ್ಣಗಟ್ಟಿ ಸೋಮೇಶ್ವರ ಇವರಿಗೆ ಗೌರವಪೂರ್ವಕವಾಗಿ ಸಮರ್ಪಿಸುವ ಗುರುವಂದನೆ 2023. ಕಳೆದ 15 ವರ್ಷಗಳಿಂದ ವೀರರಣೆ ಹಬ್ಬಕ್ಕಲ ಶೌರ್ಯ ಭೂಮಿಯಲ್ಲಿ ಭಾರತಾಂಬೆಯ ವೀರಪುತ್ರ ಶಹೀದ್ ಭಗತ್ ಸಿಂಗರ ಆದರ್ಶಗಳನ್ನು ಪ್ರೇರಣೆಯಾಗಿರಿಸಿ ನಿರಂತರವಾಗಿ ಸಾಮಾಜಿಕ ಬದ್ಧತೆಯ ಕಾರ್ಯಕ್ರಮಗಳ ಮೂಲಕ ಜನಮಾನಸದಲ್ಲಿ ನೆಲೆ ನಿಂತಿರುವ ಸಂಸ್ಥೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ವತಿಯಿಂದ ಪ್ರತಿ ವರ್ಷ ಗುರುಪೂರ್ಣಿಮೆಯ ಪುಣ್ಯ ದಿನದಂದು ಸಾಮಾಜಿಕವಾಗಿ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಪ್ರಾಮಾಣಿಕವಾಗಿ ಪ್ರತಿಫಲಾಪೇಕ್ಷೆ ರಹಿತ ಸೇವೆಗೈಯುತ್ತಿರುವ ಹಿರಿಯ ಮಹನೀಯರನ್ನು ಗುರುತಿಸಿ ಅವರ ಸ್ವಗ್ರಹದಲ್ಲಿ ಗೌರವಪೂರ್ವಕವಾಗಿ ಗುರುವಂದನೆಯನ್ನು ಸಮರ್ಪಿಸುವ ಕಾರ್ಯಕ್ರಮ. 2023ನೇ ಸಾಲಿನ ಗುರುವಂದನೆಯನ್ನು ಉಳ್ಳಾಲ ಸೋಮೇಶ್ವರ ಪರಿಸರದ ಹಿರಿಯ ವ್ಯಕ್ತಿ, ನಮಗೆಲ್ಲರಿಗೂ ಆದರಣೀಯರು, ಭಾರತೀಯ ಸೇನೆಯ ಮಾಜಿ ಯೋಧರು ಆಗಿರುವ ಶ್ರೀ ಕೃಷ್ಣಗಟ್ಟಿ ಸೋಮೇಶ್ವರ ಇವರಿಗೆ ನೀಡಲು ನಮ್ಮ ಪ್ರತಿಷ್ಠಾನ ಹೆಮ್ಮೆ ಪಡುತ್ತದೆ. ಶ್ರೀ ದಿವಂಗತ ಚಂದ್ರಶೇಖರ ಗಟ್ಟಿ ಮತ್ತು ಶ್ರೀಮತಿ ಕಮಲಾ ದಂಪತಿಗಳ ಜ್ಯೇಷ್ಠ ಪುತ್ರರಾಗಿ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ವರ್ಷ 1942ರಲ್ಲಿ ಜನಿಸಿರುವ ತಾವುಗಳು ಅಪಾರ ದೇಶ ಸೇವೆಯ ತುಡಿತದಿಂದ ಭಾರತ ಸೇನೆಯಲ್ಲಿ 1965ರಿಂದ 83ರ ತನಕ ಸೇವೆ ಸಲ್ಲಿಸಿರುತ್ತಿರುವ ತರುತ್ತಿದೆ.
ಸೇನೆಯಿಂದ ನಿವೃತ್ತರಾದ ಬಳಿಕವೂ ಸಾಮಾಜಿಕ ಕ್ಷೇತ್ರದಲ್ಲಿ ತಮ್ಮ ಸೇವೆಯು ಅನನ್ಯ. ಕರ್ನಾಟಕ ಸರ್ಕಾರದ ಧಾರ್ಮಿಕ ಪರಿಷತ್ತಿನ ಜಿಲ್ಲಾ ಸದಸ್ಯರಾಗಿ ಜಿಲ್ಲೆಯ ಹಲವಾರು ದೈವ ದೇವಸ್ಥಾನ, ಭಜನಾ ಮಂದಿರಗಳ ಅಭಿವೃದ್ಧಿಗಾಗಿ ಸಹಕಾರ ನೀಡಿರುತ್ತೀರಿ. ಕೋಟೆಕಾರ್ ಪಂಚಾಯತಿನಲ್ಲಿ ಜನಪ್ರತಿನಿಧಿಯಾಗಿಯೂ ಜನಸೇವೆ ಗೈದಿರುತ್ತೀರಿ. ಕಟ್ಟಿಯಾನೆ ಕುಲದವರ ಸಂಘ ಹಾಗೂ ಸೋಮನಾಥ ಸೇವಾ ಸಮಿತಿ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದೀರಿ. ಸರ್ವಧರ್ಮ, ಜಾತಿ, ಪಂಗಡ, ಸಂಘ ಸಂಸ್ಥೆಗಳ ಜೊತೆಯಲ್ಲಿ ಸಾಮರಸ್ಯ ಪೂರಿತ ಸಂಬಂಧವನ್ನು ಇರಿಸಿ ಎಲ್ಲರ ಪ್ರೀತಿ ಆಧಾರಕ್ಕೆ ಪಾತ್ರರಾಗಿದ್ದೀರಿ. ತಾವು ನಡೆಸಿರುವ ಸೇವಾ ಕಾರ್ಯಗಳು, ಶಿಸ್ತುಬದ್ಧ ಜೀವನ ಶೈಲಿ ನಮಗೆಲ್ಲರಿಗೂ ಸ್ಫೂರ್ತಿದಾಯಕ. ಭಗವಂತನು ತಮಗೆ ಆಯುರ್ವೇಗಯುಕ್ತ ದೀರ್ಘಾಯುಷ್ಯನ್ನು ನೀಡಲಿ ಎಂದು ಶುಭಾರೈಸುತ್ತಾ 2023ರ ಗುರುವಂದನೆಯನ್ನು ಗೌರವಪೂರ್ವಕ ಸಮರ್ಪಿಸುತ್ತಿದ್ದೇನೆ. ರಾಕೇಶ್ ಕುಮಾರ್ ಗೌರವ ಅಧ್ಯಕ್ಷರು, ಜೀವನ್ ಪೋರ್ತಕರು ಅಧ್ಯಕ್ಷರು, ಗಣೇಶ್ ಕಾಪಿಕಾಡ್ ಪ್ರಧಾನ ಕಾರ್ಯದರ್ಶಿ, ರಾಜೇಂದ್ರ ಸೇವಂತಿಗುಡ್ಡೆ ಗುರುವಂದನಾ ಸಂಚಾಲಕರು, ಹರೀಶ್ ಆಮ್ಲಾಗರು ಕೋಶಾಧಿಕಾರಿ, ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು. भारत माता की जय। बोलो भारत माता की जय। वंदे मातरम। वंदे मातरम। भगत सिंह की जय। ಗುರು ಪೂರ್ಣಿಮೆದ ಒಂದು ಈ ಶುಭ ಸಂದರ್ಭಗಳು ನಮ್ಮ ಎಲ್ಲೆಡೆ ಬರ್ತದೆ. ನನಗೆ ಭಾರಿ ಒಂದು ಗೌರವ ಮತ್ತು ಸದಸ್ಯರೇ ರಾಜಕಾರಣಗಳೇ ಆತ ಇತ್ತೀಚಿನಗಳೇ ಈ ನಿಮಗೆ ಭಾರಿ ಒಂದು ಸಂತೋಷ. ಆರ್ಮಿದ ಸೇವೆ ಮಾಡ್ತಿದ್ದೆ, 14 ವರ್ಷಗಳು ಆರ್ಮಿ ಸೇವೆ ಮಾಡ್ತಿದ್ದೆ. ದೇಶದ ಮೂಲೆ ಮೂಲೆ ಇರ್ಬೋದು ಸರ್ವಿಸ್ ಮಾಡ್ತಿದ್ದೆ. ಆಂಡ ಇನ್ನು ಒಂದು ದೇಶದ ಸೇವೆ ಮಾಡ್ತಿದ್ದ ಪ್ರಾಣನೇ ತ್ಯಾಗ ಮಾಡಿದಂಥ ಭಗತ್ ಸಿಂಗ್ ಈತೆಲ್ಲ ಪ್ರಾಯದವರು ದೇಶವನ್ನು ಉಳಿದು ಹೋಯರು. ತಮ್ಮನ್ನ ಪ್ರತಿಷ್ಠೆ ಚೇತನ ಆ ರೀತಿ ದೇಶದ ಹಿಂದೆ ಸವಾಲುಗಳು ಯಾರು ಸಾಧನೆ ಮಾಡ್ತಾರೆ. ಆ ಪ್ರಾಯದರು ಈತೆಲ್ಲ ಪ್ರಾಯದ ಪ್ರಾಣದ ತ್ಯಾಗ ಮಾಡಿಕೊಂಡರು ಅಂಚೆ ಪುನಗ ಆರನ್ನು ನೆನೆದು ಈ ಒಂದು ಭಗತ್ ಸಂಘದ ಪ್ರತಿಷ್ಠಾನದ ದಿನದಲ್ಲಿ ಗುರು ಪೂರ್ಣಿಮೆದ ಈ ಒಂದು ಕಾರ್ಯಕ್ರಮಗಳು ಮಾತರಿಗಳು ರೈತಗಳನ್ನು ಎಪ್ಪಲು ಸ್ವಾಗತ ಮಂತಂದು ಉಳ್ಳೆ ಅವತ್ತಿನ ಹೆಂಚಿನ ಒಂದು ಕಾರ್ಯಕ್ರಮ ಭಾರಿ ಬರುವ ಮಂತದ ಹೆಂಚಿನ ಬಲಿಯನ್ನೇ ಎಲ್ಲ ಸಾಧ್ಯತೆ ಅಂಚಾದ ಪುನಗ ಈ ಸಮಾರಂಭದ ಅಧ್ಯಕ್ಷರ ಕುಮಾರ್ ಕೊಟ್ಟರೆ ಅಂಕಲ್ನ ಆತ್ಮೀಯ ಮಾಸ್ಟರ್ನ ಆನಂದ ಮಾಸ್ಟರ್ ಅವೇಳಿಗೆ ಅಂಕಲ್ನ ವಿದ್ಯಾರ್ಥಿಗಳು ಭಾರಿ ಆತ್ಮೀಯರು ಅವ್ರನ್ನ ಕೆಂದ್ರಂಜಿ ಸಮಾಜದ ಸೇವೆ ಮಾಡಿದ ವ್ಯಕ್ತಿ ನನಗೆ ವಿಶೇಷವಾಗಿ ತಿಳ್ಕೊಂಡ ವ್ಯಕ್ತಿ ಎಲ್ಲ ಭಾರಿ ಬರೋದು ಬಾಧಿದ್ದಾರೆ ಅಂಚಾದ ಪುನಃ ಇನ್ನಿಂಜಿ ಕುಡ್ಕೊಂಡು ನನಗೆ ಸನ್ಮಾನ ನನ್ನ ಲೈಫ್ ಲಾಂಗ್ ನಾನು ಮಲ್ಪಲ್ಲಿ ಸಾಧಿಸಿ ಇವಾಗ ಈ ಕಾರ್ಯಕ್ರಮಕ್ಕೆ ನಾನು ಎಪ್ಪಲ್ಲ ಕೆಲಸ ಹಾಕಬೇಕು. ಇನ್ನು ಏನಾದ್ರು ಇಂಚಿನ ದಿನದ ಕಾರ್ಯಕ್ರಮ ಮಲ್ಪಲ್ಲಿ ಮಂಡಯ ಮಲ್ಪನ ತಯಾರಿಲ್ಲ ಅಂಚಾದ ಪುನಃ ನನಗೆ ಭಗತ್ ಸಿಂಗ್ ಒಂದು ಕಾರ್ಯಕ್ರಮದ ತುಂಬ ಪ್ರೀತಿ ಇದ್ದಾನೆ. ಅವು ಮಾತ್ರ ನನ್ನ ಅಧ್ಯಕ್ಷರು ಜೀವನರು
ಆರೆಂಜ್ ಆತ್ಮೀಯರನ್ನ ಅಂಚದ ಪುನಗ ಅರಿಗಳ ಪೂರಿ ಗಣೇಶರು ಮಾದಿಕ ಪದಾಧಿಕಾರಿ ಮೇಲೆ ಮಾತ ಅಂಕಲ ಈ ಕೂಟದ ಪ್ರತಿಯೊಂದು ಸದಸ್ಯರೆಲ್ಲ ನೆನಪೊಂದಿಲ್ಲ ಅಂಚದ ಪುನಗ ಇಂಥ ಈ ಕಾರ್ಯಕ್ರಮ ನಾನು ಈ ಇಲ್ಲಡಿ ಬರ್ತದೆ ಈ ಗೌರವ ಕೊಡಿರಿ ಆನೆಗಳ ಚಿರಣ ಇದ್ದಾವಲ್ಲ ಅಂಚದ ಪುನಗ ನನ್ನದಾದ ವಿಶೇಷತೆನೆಲ್ಲ ಎಣ್ಣೆಗಳಿಗೆ ಆಮೇಲೆ ಸಹಕಾರ ಕೊಪ್ಪೇನು ಕುಂತದ ಆರೋಗ್ಯ ಹುಷಾರಿನ ಮಾತನ್ನು ಚೊಪ್ಪೈತೆ ಈಗ ನನಗೆ ಬಾರಿ ಆರೋಗ್ಯ ಹುಷಾರಿನ ಬುಗಳನ್ನು ನೆಕ್ಲೆಟ್ಟು ನೆಲದ ಹೋದುವೆ ಮಂಚು ಹೆಚ್ಚು ಓಡಾಡಿ ಅದು ಲೈಫ್ ಆಲ್ರೆಡಿ ಈ ವರ್ಷ ಸರ್ವಿಸ್ ಬಂದಿತ್ತು 76 ವರ್ಷ ಹೆಂಗೆ ಕರೆಂಡು ಆಂಡಲ್ಲ ಯಾನು ನನ್ನ ನೀವು ಸೇವೆ ಮಾಡ್ಕೊಡು ನನ್ನ ಸಮಾಜ ಸೇವೆ ಮಾಡ್ಕೊಡು ಅನ್ನೋ ಆಸೆ ಉಂಟು ಅಂಚದ ಪುನಗ ಯಾನು ಪನಕ್ಕೆ ಬಂದ ಲಾಸ್ಟ್ ಟೈಮ್ ನಮಗೆ ನೀವು ಈ ಭಗತ್ ಸಿಂಗ್ದ ಒಂದು ಪ್ರಶಸ್ತಿ ಕೊಡ್ಬೋದು ರಾಜ್ಯದ ಕೊಡ್ಬೋದು ಭಾರಿ ಮಾಡಲೈತೆ ಒಂದು ಆಸೆ ಉಂಟು ఆయన యాన్న ప్రయత్నం మనకు ఆయనకి ఎంచిన మనకు సహಕಾರ ಕೊಡ್ಬೇಕು ಪೂರ ಡೀಟೇಲ್ಸ್ ಮಾತು ಕೊಡ್ತು ಹಾಕ್ಲಿಕ್ಕೆ ಅದು ಮನವಿ ರೆಡಿ ಮಾಡ್ಕೊಡು ರೆಡಿ ಮಾತು ಕೊಡ್ತು ನಮ್ಮ ಇಮಿಡ್ಲಿತ್ತ ನೆಕ್ಸ್ಟ್ ಬೆನ್ನಾಗ ಯಾಕೆ ಕೊಡ್ಕೊಡ್ಲಿಕ್ಕೆ ಏರ್ಮೆಂಟ್ ಕೊಂಡ್ಕೊಡು ಎಲ್ಲ ನಮ್ಗೆಲ್ಲ ಆತ್ಮೀಯ ಇವಡಿಕಾದ್ರೆ ಯಾರು ಏನು ಸರಿ ಬರ್ತೀರಿ ಅದನ್ನು ಸೀದಾ ಬರ್ಕೊಂಡು ನಡೆಸಿದೆ ನನಗೆ ಗೌರವ ಕೊಡೋದು ಫೋನ್ ಕೊಡು ನಾನು ಯಾರು ಅಂತ ನನಗೆ ಅಂಗಡಿ ರಾಜಕೀಯ ನಿಜವಾದ RSS ಬೈದನೆ ಈ ರಾಷ್ಟ್ರ ಸ್ವಯಂ ಸೇವಾ ಸಂಘಗಳು 8 ವರ್ಷ ಕೆಲಸ ಮಾಡ್ತಿದೆ ಈ ದೇಶಕ್ಕೆ ಬರೆದ ಕಾರಣ ಮತ್ತು ಇಲಾಖೆ ಕಟ್ಟಿದ್ದೀರಿ ನಮ್ಮ ಇಂಕಲಂಜಿ ಹೇಯರ್ ಆರು ಹಬ್ಬನೇನು 14 ವರ್ಷ ಒಟ್ಟು ಸಿಗಡೆ ಬರ್ತೀರಿ ಕಾರ್ಯಕ್ರಮ ನೋಡ್ಬೋದು ಬಂದಿರ್ತೆ ಅಂಚೆ ದೇಶದ ಬಗ್ಗೆ ಒಂದು ಅಭಿಮಾನ ಜಾಸ್ತಿ ಇತ್ತು ಆಂಡ್ರ ಇತ್ತೇನ ಮಗೆ ಆಯ್ತು ಕಾರ್ಯಕ್ರಮಗಳು ಭಾಗ್ಯ ಒಂದಲ್ಲಿ ಪ್ರತಿಯೊಂದು ಇಡ್ಲ ಆ್ಯಕ್ಟಿವ್ ಆದ ಕೆಲಸ ಮಾಡಿ ಸಂಘ ಸಂಸ್ಥೆಗಳು ಹೋಗಲಿ ಜೀವನ ಕುಮಾರ್ ಅಂಚೆ ಬಂದಾಗ ಆಯನೆಲ್ಲ ಸಹಕಾರ ಕೊಂಡು ಬಗ್ಗೆ ಏನು ರಾಜಕೀಯರು ಅದು ಏನು ಬರ್ಚ ನಾವೇಕ ಬೆದಗಲಿ ದೂರ ನಾಗಲಿಕ್ಕೆ ನಿರ್ಪಣ ಒಂದು ಪಾತ್ರ ಮಣ್ಣು ಬಂದು ತಯಾರಿಸೆ ಅವು ಹೆಂಗೆ ಅಗತ್ಯ ಇಲ್ಲ ಜನ ಡಿಸಿಪ್ಲಿನ್ ಸರಿಯಿಲ್ಲ ಹೋಗಿ ಅಂಚದು ಬಂದಾಗ ಇನಿ ದೇಶದರು ಒಂದು ಏನು 5 ವರ್ಷ ಸರ್ವಿಸ್ ಮಂದಿನಾಗ ಏನು ಸೇನೆ ಮಾಡಲಿ ಅವರು ಈ ವರ್ಷದ ಸಮಯ ನೋಡು ನಮ್ಮ ಪಾಟ್ನಾ ದಾಮೋದಪುರ ವಿಲೇಜ್ ಬಂದ ಪಾಟ್ನೋಡು ಎನ್ನ ಗ್ರೂಪ್ ರಾತ್ರಿ ಹೆಲ್ಪ್ ಆಯ್ತು ಕಮಾಂಡರ್ ಆದಿತ್ತೆ ಅವಳದಲ್ಲ ಅದು ಪುನಃ ಅವ್ರು ಬಿಟ್ಟರೆ ಯಾರನ್ನ ಸೇವೆ ಸ್ಟಾರ್ಟ್ ಮಾಡಿದೆ ಮೊದಲು DC ಆಫೀಸ್ ಇರ್ಬೋದು ಹಿಂಗೆ ಮಾತಾಡ್ಬೋದು ಕುಲ ಹೇಳ್ಬೇಕು ಸೀದಾ ಕೊಡ್ಬೋದು ರಾತ್ರಿ ಪಗಲು ಜಗನ್ನಾಥ ಮಿಶ್ರ DC ಆರಂಗಲಿ ಮಾರ್ಗದರ್ಶನ ಇಂಜಿನ್ ರೂಟ್ ಉಂಟು ಇಂಜಿನ್ ರೂಟ್ ಉಂಟು ಕೆನಲ್ ಉಂಟು ಮತ್ತು ಹೆಂಗೆ ಡೈರೆಕ್ಷನ್ ಕೊಡಿರಿ ರಾತ್ರಿ 11 ಗಂಟೆ ತೋಕ ಫ್ಲಡ್ ಹೆವಿ ಅದು ಹೆಂಗೆಲ್ಲ ಮಿನಿಟ್ಲಿ ಬೋಟು ಹಿಂಗೆ ಸ್ಟಾರ್ಟ್ ಮಾಡ್ತದೆ ರೋಯಿಂಗ್ ಬೋಟ್ ಮಾಡ್ತದೆ ಹೋದ ಹಿಂಗಳು 6 ಜನ ನೀರು ಬರ್ಕದ ಅಂಜಪ್ಪಳಿಗೆ ಹೆಂಗೆ ಸೇನ ಮಾಡಲಿ ಅವಳಿಗೆ ಬಂತೇರು ಹೆಂಗೆ ಮೆಡ್ರಾಸ್ ಇಂಜಾನಿ ಗುರುಗಳು ಏನು ಸರ್ವಿಸ್ ಮಾಡ್ಕೊಳಕ್ಕೆ ಏನು ಕಮಾಂಡರ್ನಗಳು ಸೇವನ ಮಾಡಿ ಅವ್ರು ಬಂದಿರು ಬರ್ತದ್ದು ಪುಣ್ಯ ಪೇಪರ್ ಮತ್ತು ಮನೋರಮ ಮತ್ತು ಬರ್ತಂಡು ಎಕ್ಸ್ಪ್ರೆಸ್ ಬರ್ತಿದ್ದಾನೆ ಆಂಡ ಹೆಂಗೆ ಒಂದು ಅವಕಾಶ ಸಿಕ್ಕಿದೆ ಅಂಚೆ ಇನ್ನಿದ್ದ ಜನಕ್ಕೆ ಏನು ನನಗೆ ಬಂದಾಗ ಸೇವಾ ಸಂಘ ನಮ್ಮ ಭಗತ್ ಸಿಂಗ್ ಪ್ರತಿಷ್ಠಾನದ ಈತು ಒಂದು ಕಾರ್ಯಕರ್ತರು ಒಂದೇ ಪ್ರೀತಿ ಈತು ಇವನ್ನ ಒಟ್ಟಿಗೆ ಬರ್ತದೆ ಸೇವಾ ನಿಖಲು ನಾವು ಹೆಂಗೆ ಪ್ರೀತಿ ವಿಶ್ವಾಸ ಮಾಡ್ತಾರೆ ಗರ್ಭ ಮಾಡ್ತಾರೆ ನನಗೆ ನಾನು ಏಪಾಲ ಮರಪೋಜಿ ಪಾಪಂಜಿ ಡ್ಯಾಮ್ಗಳಲ್ಲಿ ನನ್ನ ಕತೆ ಬರ್ತೀವಿ ಏಪಲ ಬರೋಡಿ ಅಂತ ಏನಾರ ಇದನ್ನು ಸಹಾಯ ನಾನು ಕೊಡ್ಕೊಂಡು ವ್ಯಕ್ತಿ ಅಂಚೆದು ಬಂದಾಗ ದೇವದಾಟು ನಿಖಲು ಮತ್ತು ಈ ಒಂದು ಕಾರ್ಯಕ್ರಮ ಯಶಸ್ವಿ ನಿಖಲ್ನ ಸಂಘಟನೆ ನಾನು ಇಂಜಿನ್ ಬೇರೆ ಬಂದಿದೆ ಅನ್ಕೊಂಡೊಂದು ನನ್ನ ಪಾತ್ರ ಮುಂದೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಕೇಂದ್ರ ಸಮಿತಿ ಕೊಟ್ಟು ಗುರು ಪೂರ್ಣಿಮದ ಪುಣ್ಯ ದಿನವನ್ನೇ ಎಂಕಲ ಪ್ರತಿಷ್ಠಾನದ ವತಿರ್ದು ಗುರುವಂದನೆ ಸ್ವೀಕಾರ ಮಧ್ಯಾಹ್ನ ಶ್ರೀ ಕೃಷ್ಣಗಟ್ಟಿ ಮೇರೆಗೆ ಎಂಕಲ ಪ್ರತಿಷ್ಠಾನದ ಮಾತೇನ ಪರವಾದ ಉಡಂತ ಸಮ್ಮಿಸಲಿಲ್ಲ ಅಂಚಿನವರೆಗೆ ಗುರುವಂದನೆ ಮಂತಿನಚ್ಚಿನ ಎಂಕಲ ಮಾರ್ಗದರ್ಶಕರಚ್ಚಿನ ಹೊಸ ಗುರುದ ವಿದ್ಯಾರ್ಥಿ ಶೆಟ್ಟರು ನಮ್ಮ ಉಪಸ್ಥಿತಿಯಲ್ಲಿ ಸಮ್ಮಿಸಲಿಲ್ಲ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿನ ನಮ್ಮ ಪ್ರತಿಷ್ಠಾನದ ಅಧ್ಯಕ್ಷರಾದ ಜೀವನ್ ಕುಮಾರ್ ತಕ್ಕೊಟ್ಟು ಆರಿಗ್ಲ ಸಮಾಚಾರ ಅಂಚನೆ ಗೌರವ ಸಲಹೆಗಾರ ಅಂಚಿನ ಆನಂದ ಆರಿಗ್ಲ ಸಮ್ಮಿಸಲಿಲ್ಲ ಗೌರವ ಅಧ್ಯಕ್ಷರಾದ ರಾಕೇಶ್ ಬೈಪಾಸ್ ನಮ್ಮೊಟ್ಟಿಗೆ ಆರಿಗ್ಲ ಸಮ್ಮಿಸಲಿಲ್ಲ ಈ ಕಾರ್ಯಕ್ರಮ ಸಂಚಾಲಕರಾದ ರಾಜೇಂದ್ರ ಸೇವಂತಿಗುಡ್ಡೆ ಆರಿಗ್ಲ ಸಮ್ಮಿಸಲಿಲ್ಲ ಅಂಚನೆ ಕೋಶಾಧಿಕಾರಿ ಹರೀಶ್ ಅಮ್ಲಮಗೌರ್ ಅಂಚನೆ ಪ್ರಧಾನ ಕಾರ್ಯದರ್ಶಿ ಗಣೇಶ್ ಕಾಪಿಗಾರ್ ಅಂಚನೆ ಉಪಾಧ್ಯಕ್ಷರ ಗೋಪಿನಾಥ್ ಬಗಮಿಲ ಪ್ರವೀಣ್ ಬಸ್ತಿ ಮಾಧವನ್ನೇ ಉಲ್ಲಿ ರಗಲಿಲ್ಲ ಸೊನ್ನೆ ಅಂಚಿನ ಪುತ್ರಿ ನಮ್ಮ ಜೀವನ್ ಸೋಮೇಶ್ವರ ಉಳ್ಳೇರು ಆರೆಗ್ಲ ಸೊನ್ನೆ ಮಾದರಿಲ್ಲ ಒಂಜಿ ಇಂದಿಟ್ಟು ಸೊನ್ನೆ ಈ ಕಾರ್ಯಕ್ರಮ ಅಂಚನೆ ನಮ್ಮ ಒಂಜಿ ಕಾರ್ಯಕ್ರಮ ಯಶಸ್ವಿ ಪ್ರಚಾರ ಮಾಧ್ಯಮದ ಮುಖ್ಯ ಅಂಚನೆ ಮಾಧ್ಯಮದ ಮಾತಾಡಿದ್ದಾರೆ ಅಕ್ಲೆಗ್ಲ ಪ್ರತಿಷ್ಠಾನ ಬರೋದು ಕಾರ್ಯಕ್ರಮ ಮುಕ್ತಾಯ ಮಾಡೋದಿಲ್ಲ ಜೈ ಹಿಂದ್ ಜೈ ಭಗತ್ ಸಿಂಗ್.